ರಾಜ್ಕುಮಾರ್ ಅಲ್ಲ ರೀ, ಅದು 2.5 ಎಕರೆ ಸರ್ಕಾರದ ಕೈಲೇ ಐತೆ. ರಾಜ್ಕುಮಾರ್ ಮನೆತನದವ್ರು ಕೊಟ್ಟವ್ರ ಅದನ್ನ. ಎಷ್ಟೋ ಸ್ಮಾರಕಗಳು ಮಾಡೈತೆ. ಆದ್ರೆ ಚೇತನ್ ಅಹಿಂಸಾ ಅನ್ನೋನು ಸುಮ್ಮನೆ ಒಂದು ವಿಕೃತಿ. ಅವನು ಕೊನೆಗೆ ಎಲ್ಲಿವರೆಗೆ ಅಂತಂದ್ರೆ ಅವರು ಕರ್ನಾಟಕ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂತ ಕೇಳ್ತಾನೆ ಬೇಕಾದ್ರೆ ನಾಳೆ ಅವನು. ಇಲ್ಲಿ ಎಲ್ಲಾ ಜನರು ಅವರೇ ಕರ್ನಾಟಕ ಅಂತ ಯಾಕೆ ಹೆಸರಿಟ್ಟಿದ್ದೀರಿ, ಕನ್ನಡನೇ ಯಾಕೆ ಮಾತಾಡಬೇಕು, ಕನ್ನಡನೇ ಯಾಕೆ ಆಡಳಿತ ಭಾಷೆ ಆಗ್ಬೇಕು, ಬೇರೆ ಭಾಷೆಯನ್ನು ಇಲ್ಲಿ ಆಡಳಿತದಲ್ಲಿ ಕೊಡಿ ಅಂತ ಹೇಳುವಂತ ಹುಚ್ಚ ಅಂತವ್ನಿಗೆ ಹೇಳೋವಂತ ಪ್ರತಿಕ್ರಿಯೆ ಕೊಟ್ಟರೆ ಸುಮ್ಮನೆ ಅವ್ನು ಬೆಳಿಬೇಕು ಅಂತ ಅವ್ನು ಕೊಟ್ಕೊಂಡಿದ್ದಾನೆ. ಬಹುಶಃ ಒಂದ್ ರೀತಿನಲ್ಲಿ ನಾವು ಖುಷಿ ಪಡ್ಬೇಕು. ಅವ್ನು ಹೇಳಲಾಗಿ ಅಣ್ಣವ್ರು ಏನೇನ್ ಮಾಡಿದ್ರು ನಾಡಿಗೆ, ಕನ್ನಡ ನಾಡಿಗೆ ಅಂತ ದಿನಾ ಸಾಮಾಜಿಕ ಜಾಲದಲ್ಲಿ ಜನ ನೋಡಂಗಾಗಿದೆ. ವಿತೌಟ್ ರಾಜ್ಕುಮಾರ್ ಕನ್ನಡ ಸಿನಿಮಾ ನೆನ್ಸ್ಕೊಳಕ್ಕಾಗತ್ತೆ ಅಂದ್ರೆ? ಕನ್ನಡ ಚಿತ್ರರಂಗ ಉಳಿತಿತ್ತ, ಬೆಳೀತಿತ್ತ, ಇರ್ತಿತ್ತ? ಕನ್ನಡ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ಕನ್ನಡ. ಯಾರೇ ರಾಜ್ಕುಮಾರ್ ಬಗ್ಗೆ ಮಾತನಾಡಿದ್ರು ಅದು ಕನ್ನಡದ ವಿರುದ್ಧದ ಕೊಳಕು ಮನಸ್ಸುಗಳು ಅಂತ.